ನಮ್ಮ ಮೊಹಮ್ಮದ್ ರಿಯಾಜ್ ಅವರು ಆಯೋಜನೆ ಮಾಡಿದಂಥ ಈದ್ ಸಮ್ಮಿಲನ ಹಾಗೂ ಪೌರ ಕಾರ್ಮಿಕರಿಗೆ ವಸ್ತ್ರ ವಿತರಣೆ ಕಾರ್ಯಕ್ರಮದ ಈ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿರುವಂಥ ರಿಯಾಜ್ ಅವರೇ, ನಮ್ಮ ಜನಪ್ರಿಯ ಮಾಜಿ ಶಾಸಕಿಯಾಗಿದ್ದ ಶಕುಂತಲಾ ಶೆಟ್ರೆ, ಮೊಹಮ್ಮದ್ ಅಲಿ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಕೃಷ್ಣಪ್ರಸಾದ್ ಆಳ್ವ ಅವರೇ, ಸೇವಾದಳದ ಜೋಕಿಮ್ ಅವರೇ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರೇ, ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ರಿಯಾಜ್ ಅವರ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳಾಗಲಿ ಬರೋಡಂತ ಬರ್ತನೆ ಗೊತ್ತಾಗ ನಿಜ ಹೋಳು ಗೊತ್ತಾಗ ಯೂತ್ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರೇ, ಇವತ್ತು ನಮ್ಮ ರಿಯಾಜ್ ಅವರು ಯಾರಾದರೂ ಒಮ್ಮೆ ಅವರ ಪದವಿ ಹೋದ ನಂತರ ಆ ಕಾರ್ಯಕ್ರಮದಲ್ಲಿ ಅವರು ತೊಡಗಿಸುವುದು ಭಾರಿ ಕಡಿಮೆ. ಆದರೆ ರಿಯಾಜ್ ಅವರು ನಗರಸಭೆಯ ಸದಸ್ಯರಾಗಿದ್ದವರು. ಇವತ್ತು ನಗರಸಭೆಯ ಸದಸ್ಯತನ ಮಾಜಿ ಆಗಿದ್ದರೂ ಕೂಡ ಆ ಪೌರ ಕಾರ್ಮಿಕರ ಅವರ ಕೆಲಸಕ್ಕೆ ಬೆಲೆ ಕೊಟ್ಟು ಅವರಿಗೆ ಗೌರವಿಸುವಂಥ ಕೆಲಸ, ಅವರಿಗೆ ವಸ್ತ್ರ ವಿತರಣೆ ಮಾಡುವಂಥ ಕೆಲಸವನ್ನು ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಇದರಲ್ಲಿ ರಿಯಾಜ್ ಅವರಿಗೆ ಯಾವುದೇ ರೀತಿಯ ಪ್ರಯೋಜನ ಏನಿಲ್ಲ. ಅವರು ಮುಂದೆ ಓಟಿಗೆ ನಿಂತರೆ ಓಟಿಗೆ ಹಾಕುವವರಲ್ಲ. ಆದರೆ ಅವರು ಈ ನಗರವನ್ನು ಸ್ವಚ್ಛತೆಯಲ್ಲಿ ಇಡುವಂಥವರು. ನಾವು ಬೆಳಿಗ್ಗೆ ಬಂದು ಈ ನಗರಕ್ಕೆ ಬರಬೇಕಿದ್ರೆ ಸ್ವಚ್ಛತೆ ಇಲ್ಲದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅದರ ಅರಿವು ಭಾರಿ ಕಡಿಮೆ. 10 ದಿವಸ ಈ ಪೌರ ಕಾರ್ಮಿಕರು ರಜೆ ಮಾಡಲಿ ಅಂತೆ, ಯಾರಾದರೂ ಬರಲಿಕ್ಕೆ ಸಾಧ್ಯ ಅಂತ? ನಿಮ್ಮ ಅಂಗಳದ ಎದುರಲ್ಲಿ ಎಲ್ಲ ಕಸ ರಾಸಿ ಬಂದು ಎಲ್ಲ ನಾಯಿಗಳು ಬಂದಿರ್ಬೋದು. ಆದರೆ ಅದರ ಮಹತ್ವ ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತಿದೆ. ಅಂಥ ಒಂದು ಆ ಕಟ್ಟ ಕಡೆಯ ವ್ಯಕ್ತಿಯನ್ನು ಗುರುತಿಸುವಂಥ ಕೆಲಸವನ್ನು ನಮ್ಮ ರಿಯಾಜ್ ಅವರು ಮಾಡಿದ್ದಾರೆ, ಅವರ ಪ್ರಯತ್ನವನ್ನು ಮಾಡಿದ್ದಾರೆ. ನಾವೆಲ್ಲ ಅದಕ್ಕೆ ಸಹಕಾರಿಯಾಗಬೇಕು. ಯಾಕಂತ ಹೇಳಿದ್ರೆ ಇಂಥ ಕೆಲಸಗಳು ಮಾಡುವವರು ಭಾರಿ ಕಡಿಮೆ. ಯಾರು ಹೆಚ್ಚಿನ ಅಡ್ವರ್ಟೈಸ್ಮೆಂಟ್ ಸಿಗ್ತದೆ, ಹೆಚ್ಚಿನ ಜನಪ್ರಿಯತೆ ಸಿಗ್ತದೆ, ಅಂಥ ಕೆಲಸಕ್ಕೆ ಹೋಗ್ತಾರೆ. ಆದರೆ ಇಲ್ಲಿ ಒಬ್ಬರು ಇದ್ದಾರೆ, ನಮ್ಮ ರಜಾಕಲ್ಲ, ಅವ್ರದ್ದು ಸಂಸ್ಥೆ ಇದೆ, ಅಮರಕ್ ಬರ್ಗಂತಿ ರಜಾಕ್, ಅವರು ಕೂಡ ಹಾಗೆ ಈ ಲೈನ್ ಮ್ಯಾನ್ಗಳಿಗೆ ಸನ್ಮಾನ ಮಾಡೋದು, ಪೊಲೀಸ್ ಇಲಾಖೆಯವರಿಗೆ ಸನ್ಮಾನ, ರಿಕ್ಷಾ ಡ್ರೈವರ್ಗಳಿಗೆ ಸನ್ಮಾನ ಮಾಡೋದು, ಅದೆಲ್ಲ ಯಾರೂ ಗುರುತಿಸದ ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸ ಇವತ್ತು ರಿಯಾಜ್ ಅವರು ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನನಗೆ ಇನ್ನಷ್ಟು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಾನು ಇವತ್ತು ನನ್ನ ಕಾರ್ಯಕ್ರಮದ ಮಧ್ಯದಲ್ಲಿ ಇವರ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೀನಿ. ಸುಮಾರು 30 ಶಿಲಾನ್ಯಾಸಗಳು ಇವತ್ತು ಪೆರ್ನೆಬೆಲೂರು ಗ್ರಾಮದಲ್ಲಿ ನಡೀಲಿಕ್ಕಿದೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕು. ಇವತ್ತು ಉದ್ಘಾಟನೆ ಮಾಡಿದಂಥ ನಾನು, ಶಕುಂತಲಾ ಶೆಟ್ರು, ಮೊಹಮ್ಮದ್ ಅಲಿ, ರಿಯಾಜ್ ಅವರು, ಮೊಹಮ್ಮದ್ ಬಡಗನೂರ್ ಅವರೆಲ್ಲ ಸೇರಿ ಉದ್ಘಾಟನೆ ಮಾಡಿದಂಥ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಇದಕ್ಕೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.